ಸಂಡೇ ಅಲ್ಲ, ಹಾಗೆ ಅಪ್ಪಿ ದಕ್ಕೆಗೆ ಹೋಗಿ ಮೀನೆಲ್ಲ ತಂದಿದ್ದಾರೆ. ಸ್ಪೆಷಲ್ ಏನಂದರೆ ಇವತ್ತು ಮೀನಿದು ಮೊಟ್ಟೆ ತಂದಿದ್ದಾರೆ, ತುಂಬ ಫಿಶ್ ಎಗ್ ತಂದಿದ್ದಾರೆ. ಸೊ ನನಗೆ ತುಂಬ ಫೇವ್ರೇಟ್ ಮೀನಿದು ಮೊಟ್ಟೆ ಅಂದರೆ. ನಿಮಗೆ ಸಹ ಫೇವ್ರೇಟ್ ಆಗಿದ್ದರೆ ಕಮೆಂಟಲ್ಲಿ ಹೇಳಿ ಆಯಿತಾ. ಅದು ಮೀನಿದು ಮೊಟ್ಟೆ ಹೇಗೆ ಉಂಟಂತ ಬನ್ನಿ ತೋರಿಸ್ತೀನಿ. ಎಷ್ಟು ಸಿಕ್ಕಿದೆ ಅಂತ, ಎಷ್ಟು ರೇಟಿಗೆ ಸಿಕ್ಕಿದೆ ಅಂತ ಅದೆಲ್ಲ ತೋರಿಸ್ತೀನಿ ಬನ್ನಿ. ಮೊಟ್ಟೆ ಸಿಕ್ಕಿದೆ ಇದರಲ್ಲಿ ಒಂದು 1.5 kg 1.5 kg ಮೊಟ್ಟೆ ತಂದಿದ್ದಾರೆ. ನೋಡಿದ್ದು ಎಷ್ಟು ದೊಡ್ಡ ಮೊಟ್ಟೆ ನೋಡಿ, ಯಾವ ಮೀನಿದಂತ ಗೊತ್ತಿಲ್ಲ. ಅಬ್ಬಿ ಹೇಳ್ತಾರೆ ಕಿಂಗ್ ಫಿಶ್, ಯಾವುದು ಅಂಜಲ್ ಫಿಶ್ ಆಗಿರ್ಬೋದು ಅಂತ ಹೇಳ್ತಿದ್ದಾರೆ. ಇದೆಲ್ಲ ನಮ್ಮ ಬುತಾಯಿ ಬಂಗುಡೆದಲ್ಲ, ಯಾವುದೋ ಬೇರೆ ಮೀನಿದೆ. ಗೈಸ್ ನೋಡಿ, ಇಷ್ಟು ಮೀನಿದು ಮೊಟ್ಟೆಗೆ 150 rupees ಆಯ್ತಂತೆ. ಖಾಲಿ 150 rupeesಗೆ ಇದು 1.5 kg ಮೀನಿದು ಮೊಟ್ಟೆ ಸಿಕ್ಕಿದೆ. ಆಗ್ಬೋದಲ್ಲ, ಬರ್ತಲ್ಲ ಹೇಳಿ, ಕಮೆಂಟ್ ಮಾಡಿ ಆಯಿತಾ. ನೋಡಿ ಈಗ ಇದನ್ನು ನಾವು ಮಸಾಲೆ ಹಾಕಿ ಫ್ರೈ ಮಾಡಲಿಕ್ಕೆ ಮಸಾಲೆ ಹಾಕಿ ಇಡುವ. ಮಸಾಲೆ ಕೂಡ ನೋಡಿ ರೆಡಿ ಮಸಾಲ ತಂದಿದ್ದಾರೆ ಹಬ್ಬಿ. ಅಂದರೆ ಅವರ ಹೆಂಡತಿಗೆ ಏನು ಕಷ್ಟ ಆಗಬಾರ್ದು ಅಂತೇಳಿ ರೆಡಿ ಮಸಾಲೆ ತಂದಿದ್ದಾರೆ. ಮಸಾಲೆ ಮಾಡಲಿಕ್ಕೆ ಎಂತ ಉಂಟಲ್ಲ, ಎಂತ ಇಲ್ಲ, ಕಷ್ಟ ಎಂತ ಇಲ್ಲ. ಆದರೂ ಅಬ್ಬಿ ರೆಡಿ ಮಸಾಲ ತಂದಿದ್ದಾರೆ. ಯಾಕೆಂದರೆ ಇದರದ್ದು ಟೇಸ್ಟ್ ನಮ್ಮ ಪೌಡರ್ ಸಿಗ್ತದಲ್ಲ ಫಿಶ್ ಫ್ರೈ ಮಸಾಲ ಶಾಪಲ್ಲೆಲ್ಲ, ಅದಕ್ಕಿಂತ ಇದಕ್ಕೆ ತುಂಬ ಡಿಫ್ರೆನ್ಸ್ ಉಂಟು. ಕರೆಂಟ್ ಆಯಿತಾ, ತುಂಬ ಟೇಸ್ಟ್ ಇರ್ತದೆ ಮಸಾಲೆ. ಇದು ಫಸ್ಟ್ ಟೈಮ್ ಅಲ್ಲ ಅಬ್ಬಿ, ಸೆಕೆಂಡ್ ಟೈಮ್ ತರದು. ಲಾಸ್ಟ್ ಟೈಮ್ ಒಂದು ಮೀನಿಗೆ ತಂದಿದ್ರು. ಅದು ಈ ತವಾ ಫ್ರೈ ಎಲ್ಲ ಮಾಡ್ತಾರಲ್ಲ, ಒಂದಪ್ಪ ತವಾ ಫ್ರೈ ಎಲ್ಲ ಮಾಡ್ತಾರಲ್ಲ, ಸೇಮ್ ಅದೇ ಟೇಸ್ಟ್ ಬರ್ತದೆ. ನಮ್ಮ ಶಾಪಲ್ಲಿ ಸಿಗುವ ಪೌಡರ್ ಹಾಗೆ ಅಲ್ಲ, ತುಂಬ ಚೇಂಜಸ್ ಇರ್ತದೆ ಇದು. ಸೊ ಇದನ್ನು ಹಾಕಿ ಮಿಕ್ಸ್ ಮಾಡಿ ಇಡುವ. ಇಲ್ಲಿ ನೋಡಿ, ಒಂದು ಅಗಲದು ಪಾತ್ರೆ ತಗೊಂಡಿದ್ದೇನೆ ಮಿಕ್ಸ್ ಮಾಡಲಿಕ್ಕೆ. ಈಗ ಫಸ್ಟ್ ಈಗ ಈ ಸಣ್ಣ ಮೊಟ್ಟೆಯನ್ನೆಲ್ಲ ಹಾಕುವ. ಇದು ಯಾವುದರ ಮೊಟ್ಟೆ? ಮುರುಮೀನು. ಹೌದಾ ಗೈಸ್, ನಿಮಗೆ ಗುರ್ತ ಇದ್ರೆ ಹೇಳಿ, ಪರಿಚಯ ಇದ್ರೆ ಹೇಳಿ, ಇದು ಯಾವ ಮೀನಿನ ಮೊಟ್ಟೆ ಅಂತ. ಮತ್ತೆ ಇದು ಯಾವ ಮೀನಿದು ಮೊಟ್ಟೆ? ಮುರುಮೀನ. ನನಗೆ ಗೊತ್ತಿಲ್ಲ, ನನಗೆ ಅಷ್ಟು ಖಾಲಿ ಬಂಗುಡೆ ಬೂತಾಯಿದು ಮಾತ್ರ ಗುರ್ತ ಇರೋದು. ಸೊ ಈಗ ಈ ಮಸಾಲೆನ ಹಾಕುವ. ಇಷ್ಟು ಮಸಾಲೆ ಇಷ್ಟು ಕ್ವಾಂಟಿಟಿ ಮೊಟ್ಟೆಗೆ ಸಾಕಾಗ್ತದ ನೋಡುವ. ಒಳ್ಳೆ ಉಪ್ಪಿನಕಾಯಿ ಸ್ಮೆಲ್ ಬರ್ತದೆ, ಬಾಯಲ್ಲಿ ನೀರು ಬರ್ತುಂಟು ನೋಡಿ. ಅವರು ಉಪ್ಪು ಎಂತ ಹಾಕ್ಲಿಕ್ಕಿಲ್ಲ ಇದಕ್ಕೆ, ಎಲ್ಲ ಉಪ್ಪೆಲ್ಲ ಅದರಲ್ಲೇ ಬರ್ತದೆ ಮಸಾಲೆಯಲ್ಲಿ. ಆಯ್ತಾ ಬರುತ್ತೆ ಜನ. ಮೊಟ್ಟೆ ತಿಂದಿದ್ದೀರಾ ನೀವು? ಇದು ಯಾವ ಮೀನಿದಾಗಿರ್ಬೋದು? ಅಂಜಲೆಲ್ಲ ತಿಂದಿದ್ದೀರಾ? ಇಲ್ಲ, ನಾನು ಸಹ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಮೊಟ್ಟೆ ತಿನ್ನೋದು. ಮತ್ತೆ ಹಬ್ಬಿ ಹೋಟೆಲಲ್ಲೆಲ್ಲ ತಿಂದಿರ್ಬೋದು ಅಂತ ಆಗ್ತದೆ ಅಲ್ಲ? ಎಂತ ಹೌದು, ತಿಂದಿದ್ದೀರಾ? ನಾನು ತಿಂದಿಲ್ಲ, ನಾನಿದು ಫಸ್ಟ್ ಟೈಮ್. ನಮ್ಮ ಮನೆಗೆ ತರುವುದೇ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಮೊಟ್ಟೆ. ಅಷ್ಟು ಸಣ್ಣದೆಲ್ಲ ತಂದಿರ್ಬೋದು. ಈಗ ಅಪ್ಪನ ಹತ್ರ ಕೇಳುವ ಇಷ್ಟು ದೊಡ್ಡ ಮೊಟ್ಟೆ ಅವರು ತಿಂದಿದ್ದಾರ ಅಂತ. ಅಪ್ಪ, ಇದು ಮೊಟ್ಟೆ ನೋಡಿ, ಇಷ್ಟು ದೊಡ್ಡದು ತಿಂದಿದ್ದೀರಾ ನೀವು? ಇಲ್ಲ, ನಾನು ತಿನ್ನಲಿಲ್ಲ. ಮೀನಿನ ಬಂದರಿಂದ ತಂದದ್ದು. ಹೌದಾ? ಇದು ಯಾವ ಮೀನಿದು? ಇಷ್ಟು ದೊಡ್ಡದು ನಾನು ನೋಡಲಿಲ್ಲ. ಅಂಜಲಿ. ಅಂಜಲಿದಾ?
ತಿಂದಿದ್ದೀರಾ ನೀವು ಇಷ್ಟು ಇಲ್ಲ ದೊಡ್ಡವರು? ಇಲ್ಲ ಇದಿಲ್ಲ ಏನು ತಿನ್ಬೇಕಾದ್ರೆ ಅಷ್ಟೇ. ಚೆಂದ ಉಂಟಲ್ಲ? ಇದನ್ನು ಹೇಗೆ ಫ್ರೈ ಮಾಡುದು? ಕಟ್ ಮಾಡಿಯಾ? ರೆಡಿ ಕಟ್ ಮಾಡಿ ಅಲ್ಲ, ಕಟ್ ಮಾಡಿದ್ರೆ ಅದೆಲ್ಲ ನೀರು ಇದಾಗ್ತದಲ್ಲ, ಹುಡಿ ಹುಡಿ ಮತ್ತೆ ಆಗ್ತದಲ್ಲ, ಅದು ಫ್ರೈ ಮಾಡುವ ಕಟ್ ಮಾಡುವ ಫ್ರೈ ಮಾಡುವಾಗ ಕಟ್ ಮಾಡುದು. ಮಾಡುವ ಹಾಗೆ ನೋಡುವ. ಮತ್ತೆ ನಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಎಷ್ಟು ದೊಡ್ಡ ಮೊಟ್ಟೆ ಹೇಗೆ ಇದು ಮಾಡುವ ಅಂತ. ಸೊ ಈಗ ಇದನ್ನು ಮಸಾಲೆ ಹಾಕುವ. ಟೆನ್ ಟಟನ್ ಟಟನ್ ಟೆನ್ ಟಿಡೆನ್. ಕೈತಲ್ ಗೊತ್ತಿಲ್ಲ ಅಂಜಲ್ದ ಬರುಂಟು ಬಂಡೆ ಕೊಂಡ ಅಂಜಲ್ದನೇ ಅದು ಕೊಡಿ ಇದು ಮಲ್ಲ ಬಗ್ಗೆ ಹೋಯ್ತು ಅದ ನೂರ್ಲಕ್ಕ ಆಯ್ತು. ಮಸಾಲೆ ಎಲ್ಲ ಹಾಕಿ ಈಗ ನಾವು ರೆಡಿ ಮಾಡಿರೋದು ಮತ್ತೆ ಫ್ರೈ ಮಾಡುವ. ಗೈಸ್, ನಮ್ಮ ಫಿಶ್ ಎಗ್ ಮ್ಯಾರಿನೇಟ್ ಆಗಿದೆ. 3-4 hours ಆಯಿತು ಇದನ್ನು ನಾವು ಮಸಾಲೆಯಲ್ಲಿ ಮಿಕ್ಸ್ ಮಾಡಿ ಇಟ್ಟು ನೋಡಿ. ಈಗ ಇದನ್ನು ಫ್ರೈ ಮಾಡಿ ತಿನ್ನುವ, ಟೇಸ್ಟ್ ಹೇಗೆ ಆಗ್ತದೆ ಅಂತ ಹೇಳುವ. ಮತ್ತು ಫಿಶ್ ಎಗ್ ಫ್ರೈ ಮಾಡಿ ತಿಂದು ಹೇಗೆ ಉಂಟಂತ ಹೇಳ್ತೇನೆ. ಇದಕ್ಕೋಸ್ಕರ ಅದು ನನ್ನ ವಿಡಿಯೋಕ್ಕೆ ಇವತ್ತು ಎಲ್ಲರೂ ಲೈಕ್ ಮಾಡಬೇಕು, ಲೈಕ್ ಬಟನ್ ಪ್ರೆಸ್ ಮಾಡಬೇಕು ಎಲ್ಲರೂ. ಮತ್ತು ಯಾರೆಲ್ಲ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಿದ್ದೀರಿ, ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಿ, ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಓಕೆ, ಇನ್ನು ಫ್ರೈ ಮಾಡುವ. ಬೇಗ ಜೋರು ಹಸಿವಾಗ್ತಾ ಉಂಟು, ಬೇಗ ಈಗ ಫಿಶ್ ಎಗ್ ಫ್ರೈ ಮಾಡಿ ತಿಂದು. ಎಲ್ಲ ಫ್ರೈ ಮಾಡೋದಿಲ್ಲ ನಾವು, ಯಾಕೆಂದರೆ ಇದರಲ್ಲಿ ಈಗ ಉಳಿಬೋದು, ಇಷ್ಟು ಫ್ರೈ ಮಾಡಿದರೆ ವೇಸ್ಟ್ ಆಗ್ತದೆ. ನನ್ನ ಉಗ್ರ ರೂಪ ನೋಡಲಿಲ್ಲಲ್ಲ ನೀವು? ಬನ್ನಿ ನೋಡುವ. ರಿದ್ವಿಗೆ ಬೈತಾ ಇದ್ದೇನೆ ಇಲ್ಲಿ. കുറച്ച് മതി.
ಗೈಸ್, ಫಿಶ್ ಎಗ್ ಫ್ರೈ ರೆಡಿ ಆಗಿದೆ. ಟೇಸ್ಟ್ ಮಾಡಿ ನೋಡುವ ಹೇಗೆ ಆಗಿದೆ ಅಂತ. ಸೊ ಒಂದು ಲೆಮನನ್ನು ಸ್ಕ್ವೀಸ್ ಮಾಡ್ತಾ ಇದ್ದೀನಿ. ಫಸ್ಟು ದೊಡ್ಡ ಎಗ್ ಉಂಟಲ್ಲ ಅದನ್ನೇ ಟ್ರೈ ಮಾಡುವ. ಪೀಸ್ ಮಾಡ್ಕೊಂಡು ಅಪ್ಪ ಅಮ್ಮ ತಿಂದು ನೋಡ್ಬಾರ್ದು, ಕೈ ತಲವರ ಬಲಿಗೆ ಪೀಸ್ ಮಾಡ್ಕೊಂಡು. ಸೂಪರ್. ತುಂಬ ಟೇಸ್ಟಿಯಾಗಿದ್ದು, ತುಂಬ ಟೇಸ್ಟಿಯಾಗಿದ್ದು. ಸೊ ಇವತ್ತಿದು ನಮ್ಮ ಫಿಶ್ ಎಗ್ ಫ್ರೈ ಹೇಗೆ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ, ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ ಯಾರು ಫಸ್ಟ್ ಚಾನಲ್ಗೆ ಬರ್ತಿದ್ದೀರಿ. ನಿಮಗೆ ಒಂದು ಪೀಸ್. Bye. So thank you all. Bye.